ವಿಶ್ ಮಾಡ್ಲೆ ಮಾತಾರಲ್ಲ ಆ್ಯನಿವರ್ಸರಿ ಇಲ್ಲ ಬರ್ತ್ಡೇ ಎಲ್ಲ ಒಟ್ಟಿಗೆ ಆ್ಯನಿವರ್ಸರಿ ಅರ್ಜಂತ ಅಂಚಾದು ಕಟೀಲ್ಬೋದು ಬತ್ತೀರಿ. ಹಾಯ್ ಹಲೋ ನಮಸ್ತೆ ಕರಾವಳಿ ಕಿಚನ್ ಆ್ಯಂಡ್ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಮಾತಾರಿಲ್ಲ ಸ್ವಾಗತ. ಗಂಟೆ ತತ್ತು ಗೊತ್ತು 3 ಗಂಟೆ ಆ್ಯಂಡ್ ಸೊ ಯಾನೈತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಂದಿಲ್ಲ ಪಂಡ ಯಾನು ಕಾಂಡೆ ಯಾನ ಆಂಟಿನಲ್ತು ಬೈದೆ ಒಂದು 11 ಜನ ಏನಾಗ ಸೊ ಕಾಂಡೆ ಒಣಸ್ ಮಲ್ತೀನಿ ಅವು ಏನು ಅವು ಕೋರಿಡು ಅವು ಹೆಂಗೆ ಮೂಲು ಬಸಟ್ ಪೂರ ಬನ್ನಾಗ ಕಕ್ಕೊಂಡೆ ಒತ್ತೀನಿ ಅಂಚಾದ ದಾಲ ತೀರುಜಿ ಇನ್ನು ರತ್ನಕ್ಕ ನಾವು ತಮ್ಮಿಲ್ಲ. ಸೊ ಬತ್ತು ಜೆತ್ತಿನಲ್ಲಿ ಪಾಪ ಪಂಡೇರು ಒಣಸಗೆ ಬರ್ರೆ ಫೋನ್ ಮಲ್ತೀರು ಟೆಂಕ್ ಮಧ್ಯಾಹ್ನ ಒಣಸು ಮಲ್ಬರ್ಲ ಪೂತಿ ಜಾನ ಗಂಟೆ ಅದನ್ನು ಮೂಜಿ ಏನು ಮಧ್ಯಾಹ್ನದ ಒಣಸಲಾತಿಜಿ. ಸೊ ಇತ್ತೆ ಫೋನಿಲ್ಲ ಹಾಕ್ಲಿಲ್ಲ ತಮ್ಮಿಲ್ಲ ತೇನಲ್ಲ ಬೇಲೆ ಮಲ್ಪುಗ ಬಂದು ನನ್ನ ಹಸ್ಬೆಂಡ್ ಓಲ್ಲೇರು ಗೊತ್ತುಜ್ಜಿ ಬರ್ರೆ ಬಂದು ಒಂಚೂರು ಬೇಗ ಬಲೆ ಬಂದು ಕೀ ಓದಿದ್ದೆ ಪೊಯ್ದಾದ್ಮೇಲೆ ಹೆಣ್ಣು ತೂಕ ಬೇಲೆ ಇಪ್ಪು ಯಾರು ಮೂಲ ಬತ್ತುಕ್ಕೊಳ್ದೆ ಅವ್ರು ಜನ ಒಲ್ಲೆ ಸುಮಾರು ಅಕ್ಲ ಫ್ಯಾಮಿಲಿ ತಗೊಂಡು ಸುಮಾರು ಜನ ಒಲ್ಲೇರು ಬೊಕ್ಕ ಅಕ್ಲ ಫ್ಯಾಮಿಲಿ ಎಡ್ಡೆ ಆಯ್ತು. ಸೊ ಮಾತೆಕ್ಲ ಬತ್ತಿದ್ದು ಮಾಡ್ತೇವೆ ಜಾಯಿನ್ ಆಗ್ತೇವೆ ಒಂದು ಫಂಕ್ಷನ್ ಎಲ್ಲಿಯ ಫಂಕ್ಷನ್ ಇಪ್ಪಾಡು ಮಲ್ಲ ಫಂಕ್ಷನ್ ಇಪ್ಪಾಡು ಮಾತೆಕ್ಲ ಒಟ್ಟು ಸೇರಿದಾಕಲು ಪೂರ ಅಡಿಗೆ ಬರೋ ಮಲ್ಪೇರು. ಸೊ ಅವು ಖುಷಿ ಆಗ್ಬೋದು ಎಂಗ್ಲ ಫ್ಯಾಮಿಲಿದಲ್ಲ ತಾನೆ ಅಂಚ ಯಾನ್ ಪೋನಗಾರ ನಮ್ಮ ಫ್ಯಾಮಿಲಿದಾಗಲು ಮಾತ ಬತ್ತದು ಅಡಿಗೆಗೆ ಸೇರ್ದೇರು ರೆಡಿ ಮಲ್ ತಂದುಲೇರು ಬೈಯತ್ತ ತಮ್ಮಿಲಾಗ ಮಧ್ಯಾಹ್ನ ಫೋನ್ಲ ಮಲ್ತಿತ್ತೇರು ಒಣಸಬ್ಬೆಲ್ಲ ಬಂದು ಯಾನ್ ಬೋದಿಚಾಂಡೆ. ಸೊ ಪೋಯ್ಲಕ್ಕನೆ ಒಣಸ್ಪಾಡೀರು ರತ್ನಕ್ಕನವಲು ಒಣ ಸಾಂಡು ಫ್ರೂಟ್ಸ್ ತಿಂದು ಚಾಂಡು ಇತ್ಯಾದಿ ಇದಿಲ್ಲ ಅವತ್ತೆ ಇಲ್ಲ ಅಲ್ಲಿ ಬಿನ್ನೇರು ಬೈದಾರೆ ಎಂಗ್ಲೇ ಮಲ್ಲ ಏನ ಅಹಮದಾಬಾದ್ರದ್ದು ಕಾಂಡ ಲ್ಯಾಂಡ್ ಆಯ್ನಿ ಪೂರ ನಮ್ಮ ಲ್ಯಾಂಡಿಂಗ್ದೆಲ್ಲ ಟಿಕೆಟ್ ಬರೋ ಮಲ್ತೆ ಒಯ್ದೀನಿ. ಹಾಯ್ ಹಾಂ ಅಹಮದಾಬಾದ್ ಓದ್ತೀನಮ್ಮೆ ಹಾಯ್ ಅಂಚ ಮಲೆ ವಿನೇರ್ ಹಾಂ ವಿಶ್ ಮಾಡ್ಲೆ ಮಾತಾರಲ್ಲ ಆ್ಯನಿವರ್ಸರಿ ಇಲ್ಲ ಬರ್ತ್ಡೇ ಎಲ್ಲ ಒಟ್ಟಿಗೆ ಆ್ಯನಿವರ್ಸರಿ ಅರ್ಜಂತ ಅಂಚಾದು ಕಟೀಲ್ಬೋದು ಬತ್ತೀರಿ ತೀರ್ಥಯಾತ್ರೆ ದೂರ ಬರಬಾರೆ ಒಂದ ಭಯಂಕರ ಮಾರೆ ದೇವಿ ಪೀರಿಯಡ್ ಬರ್ತೀರಾ ಅಂದವಿ ಓ ಸರಿ ಆತನದ ಓಕೆ ಬಿನ್ನೇರು ಬೈದೇರು ಸ್ವಲ್ಪ ಚಾದಿ ಇಕ್ಕ ಬಿನ್ನೇರಿದ್ದು ಏನೇ ಸ್ಪೆಷಲ್ ಆನಿವರ್ಸರಿ ಇದು ತೀರ್ಥಯಾತ್ರೆ ಮಾತ್ರ ನಿಮ್ಮ ಹದ್ನದ ವರ್ಷತೆ ಅಂಚಾದ ಅರೆಗೆ ಪೇರ್ ಬೆಚ್ಚಾಲ್ ಪರ್ಲಿ పేరు గుర్తులేదు పేరు అవు చిన్ని రైస్ కుక్కర్ రైస్ కుక్కర్ అదే బరాబర్ అంతే నెక్స్ట్ రైస్ కుక్కర్ అదే బరాబర్ ನುಪ್ಪು ಹಾಕು ಗಾಡಿಗೆ ನುಪ್ಪೆ ಡ್ರೈ ಹಾಕು ನೀರು ಎಂಜಾಯ್ತು ಗೊತ್ತಾಗಿದೆ ನೀರು ಬಿರಿಯಾನಿ ಮಾಡ್ಬೋದು ಬಿರಿಯಾನಿ ಮಾಡ್ಕೊಡಿ ನೀರು ಮಾಡಿದ್ರೆ ಅಂತ ಗೊತ್ತಾಗ್ತದೆ ಅವೈಟ್ ರೈಸ್ ಗೊತ್ತಾ ಉಂಡಾಯ್ತು ಒಂದು ಎಕ್ಸ್ಟ್ರಾ ಒಂದು ರೈಸ್ ಮಾಡ್ಕೊಡೋಣ ಅನ್ನೋದು ನೆಕ್ಸ್ಟ್ ಮೂಲ ಮಾಡ್ಕೊಳ್ಳಿ ಹೊರಗೆ ಬಂದಿದ್ದೀಯ ಹೊರಗೆ ಬಂದಿದ್ದೀವಿ ಇದು ಅವು ಬಾಜನ ಹಾಡ ಅನ್ನೋದು ನೆಕ್ಸ್ಟ್
ಅಲ್ಲ ಜಾವು ಬರಲಿನ ಬರೀ ಬೈದಿದೆ ಬಿಸಿಲಾಪುಜಿ ಇನ್ನೊಂದತೆ ಇದು ಕುಕ್ಕಿಂಗ್ ಒಂದು ಕೀಪ್ ವಾರ್ಮ್ ನಮకు ಕುಕ್ಕಿಂಗ್ ಆಗದಂದು ದಿಯೋಳು ಕುಕ್ಕಿಂಗ್ ಅಂತ ಕುಕ್ಕಿಂಗ್ ದಟ್ ಉಂಟದ ವಾರ್ಮ್ ಆಗವೆ ಆಪು ಅತ್ತು ವಾರ್ಮ್ ಮಾಡಂತ ಬೇಕು ನಗವೆ ವಾರ್ಮ್ ಪ್ರಾಟ್ಸ್ ಅಂತ ಇಂಡಕ್ಷನ್ ಸ್ಟವ್ ಚಾರ್ಜ್ ಇರಲ್ಲ ನಾನೇ ಸ್ಪೆಷಲ್ ಆನಿವರ್ಸರಿಗೆ ನಿಕ್ಲೇಗೆ ಸಂಜೆ ಸಾಗರಿಗೆ ಗೋಯಿಂಗ್ ಇಲ್ಲವಾ ಅತ್ತಿಗೆ ನಕ್ಲೇಗ್ ಸ್ಪೆಷಲ್ ಟೀ ಪಾರ್ಟಿ ಆನಿವರ್ಸರಿದ ಲೆಕ್ಕಡ ಎಂಚಾಪುಣಿಯೇ ಟೀ ಪಾರ್ಟಿ ಎಂಚಾತನ್ ಟೀ ಪಾರ್ಟಿ ಗಡ್ಡ ಒಂಜಿ ಕೋಡ್ಬಲೆಂಡು ಸೇಮೆಂಡು ಚಾ ಉಂಡು ಬ್ರೆಡ್ ಉಂಡು ಬೋಡಿರೆ ಟೀ ಪಾರ್ಟಿ ಸ್ಪೆಷಲ್ ಕೋಡ್ಬಲೆ ಅಣ್ಣಗೆ ಬ್ರೆಡ್ ತಿನ್ನೋದು ಇಲ್ಲೇರು ಈಗ ಪಂತ ನಾನು ಸ್ಪೆಷಲ್ ರೆಡಿ ಮಲ್ದು ಆಯ್ತಾ ಹಿರೇಗ್ ಪಸದ ಹಂಗಿಯಾ ಕಣ್ಣನಿ ಅಪಸತ್ತು ಬೊಡಿತಿ ಬರತ್ ಬಾಡ್ದೀನಿ ಅಂಡರ್ಸ್ಟ್ಯಾಂಡಿಂಗ್ ಹೆಂಗಲ್ಲ ಅಂಚೇನೆ ಅಂದ್ ಹೆಂಗ್ ಬೈ ಗಿಫ್ಟ್ ಅಂದ ಪಾಡ್ದಿಜ್ಯಾರ ವೈಟ್ದ ಬಾಡ್ತೀನದ ಕ್ರೀಮ್ದ ಶೋಕುಂಡ ಹಂಗಿದಾನೆ ನಮ್ಮದೇ ತೊಂದಿನದ ಅದೆದು ಕೊಡ್ತೀನದ ಒಂದು ಅದು ಮುದರಂಗದ ಇಲ್ಲೋಕೆ ಫಸ್ಟ್ ಗೆತ್ತಿ ಅವು ಇಷ್ಟ ಆಯ್ತು ಇವಾಗ ಕೂಡ ಬೇತೆಗೆ ಶೋಕುಂಡು ಓಕೆ ಚಾ ಪರ್ದಿಲ್ಲ ಇತ್ತೆ ಬತ್ತೀನಿ ಗಡ್ಡ ಬರ್ದಿತ್ತದ ಏತು ಪೊರ್ಲು ತೋಚಿವ್ರ ತುಕ ಇಂಚದೊಲ್ಲೆ ಝೂಮ್ ಮಲ್ಪಗಿರ್ ನಮ್ಮೋನೇನು ಮೇಕಪ್ ಮಾತು ಇಲ್ಲಿ ತುಗ ಅಲ್ಲೇ ತುಗ ಅಣ್ಣ ಡಿಂಪಲ್ ಸರಿ ತೋಜು ತೆಲ್ಪನಾಗಿ ಹಿ 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 ಅಲ್ತದ ಉಂದಾದ ಎಕ್ಸ್ಟ್ರಾ ಸ್ಟೈಲಾ ಇದು ಓ ಒಂದು ಜೀರಿಗೆ ಬರೀ ಏನ್ ಕಂಡ್ರೆ ಅಂತೀನಾ ಮಗ ಇದೆ ಕಂತಾರ ಉಂದಾದ ಐಸ್ ಕ್ರೀಮ್ ಆನಿವರ್ಸರಿ ಸ್ಪೆಷಲ್ ಐಸ್ ಕ್ರೀಮ್ ಓಪನ್ ಅನ್ಪ್ಲೇ అవును 11 ಜನ ನಿಕ್ಲು ಐಸ್ ಕ್ರೀಮ್ ಎಂಕ್ಲೆ ದಿತ್ತಿನ ಐಸ್ ಕ್ರೀಮ್ ಆಯ್ತಾ ಗೆಸರು ಬಂಡೆಯ ಬೋ ಅವೇನಾ ಗರುವಾರ ಪುನದು ಕಂತ ನಿಂಗೆ ಆರೇಗೆ ಇಷ್ಟ ಅಂದ್ ಕನಪಿನಿ ಹಬ್ಬಿ ಕೇಂಡ ಒಂದು ಹಿರೇಗೆ ಇಷ್ಟ ಅಂದ್ ಕನಪಿನತ ಹಿರೇಗೆ ಇಷ್ಟ ಅಂದ್ ಕನಪಿನ ತಂದು ಹೆಂಗೆ ಇಷ್ಟ ಅಂದ್ ಕನ ಪೂಜಾರಿ ತೊಂಡಾಯ್ತು ಇರ್ದೆ ತೊಂಡಾರಾ ತಿಗಿನಕ್ಲಿಗೆ ಬೈಯಾಗ ತಮಿಳಾಗ ಬರ್ರೆಂಡು ಸೊ ಒಂಚದಕ್ಕಲು ಐಸ್ ಕ್ರೀಮ್ ಬರೋ ತಿಂದದ್ದು ಬೇಗ ಪೂಯರು ಅಂಚನೆ ತಮಿಳಲ್ಲಿ ಮುಲ್ಪ ಕೋರಿ ಬೇಯರ್ದಿತ್ತೇರು ಸಪ್ರೇಟ್ ಕೋರಿ ಕಣಪೆರದೆ ಸೊ ಅಂಚ ಮೀನು ಮಲ್ತದ್ದು ಟೈಸನ್ ಕೋರಿ ಬೇಯರ್ದಿತ್ತೇರು ಸೊ ಪಿದೇಡ್ ಮಲ್ತೊಂದುಲ್ಲೇರು ಅಂಚನೆ ಆಗೆಲ್ಲ ಕೋರಿಲ್ಲ ಕಟ್ ಮಲ್ತೊಂದುಲ್ಲೇರು
ఈయన పోయిపోయారన్న హలో సరేనా హ్యాపీ బర్త్డే 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 ಅತ್ತಿಗೆನಕ್ಲ ಆ್ಯನಿವರ್ಸರಿ ಇಲ್ಲ ಬೊಕ್ಕ ಅತ್ತಿಗೆನ ಬರ್ಡೇ ಇಲ್ಲ ಸೊ ತಮ್ಮಿಲ್ಲದ ಬೊಕ್ಕ ಅಂತಾರ ಗೌಜಾಂಡ್ ಸೊ ಈ ಬ್ಲಾಗ್ ನಾನು ಎಂಡ್ ಮಲ್ತೊಂದುಲ್ಲೆ ಇನ್ನೀತ ಬ್ಲಾಗ್ ಇಷ್ಟ ಲೈಕ್ ಕೊರಲಿ ಶೇರ್ ಮಲ್ಪಲಿ ಸಬ್ಸ್ಕ್ರೈಬ್ ಆಗಲಿ ನಮಸ್ತೆ.